ಮೂರೂರು ಬೋವಿ ಮಹಾಸಭಾತ ನಿರೇಂಡು ನಡೆದೊಂದೊಪ್ಪುನ ಉಚ್ಚಿಲ ಬೋವಿ ಶಿಕ್ಷಣ ಸಂಸ್ಥೆಲು 77ನೇ ಸ್ವಾತಂತ್ರ್ಯೋತ್ಸವನ ಆಚರಿಸಾಯಿರು. ಮೂರೂರು ಬೋವಿ ಮಹಾಸಭಾತ ಅಧ್ಯಕ್ಷರು ಹರೀಶ್ ಟಿ ಉಚ್ಚಿಲ್ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತಿಳಿಪಾಯರು. ದೇಶದಾದ್ಯಂತ 77ನೇ ವರ್ಷದ ಸ್ವಾತಂತ್ರ್ಯವನ್ನು ಬಹಳ ಸಂಭ್ರಮ ಸಡಗರದಿಂದ ನಾವೆಲ್ಲ ಆಚರಿಸ್ತಿದ್ದೇವೆ. ಸ್ವಾತಂತ್ರ್ಯೋತ್ಸವ ಹೇಗೆ ಬಂತು? ನಮ್ಮೆಲ್ಲ ಹಿರಿಯರ ಹೋರಾಟದಿಂದಾಗಿ ಸ್ವಾತಂತ್ರ್ಯ ಬಂದು ನಮಗೆಲ್ಲ ತಿಳಿದಿರುವಂಥ ವಿಷಯ. ಈ ಬಗ್ಗೆ ಹಿರಿಯ ವಿದ್ಯಾರ್ಥಿಗಳು ನಿಮ್ಮ ತರಗತಿಯಲ್ಲಿ ನಿಮ್ಮ ಅಧ್ಯಾಪಕರು ನಿಮಗೆ ಈ ಬಗ್ಗೆ ಹೇಳಿಕೊಟ್ಟಿದ್ದಾರೆ. ಹಿರಿಯ ವಿದ್ಯಾರ್ಥಿಗಳಿಗೆ ಮುಂದೆ ನೀವು ನಿಮ್ಮ ತರಗತಿಗಳಲ್ಲಿ ಅಧ್ಯಾಪಕರು ನಿಮಗೆ ಹೇಳಿಕೊಡಲಿಕ್ಕಿದ್ದಾರೆ. ಇವತ್ತು ನಾವು ಒಂದು ನೆಮ್ಮದಿಯ ಬದುಕನ್ನು ಸ್ವಾತಂತ್ರ್ಯ ದೇಶದಲ್ಲಿ ಬದುಕಬೇಕಾದ್ರೆ ಅದೆಷ್ಟೋ ಜನರು ಹಿರಿಯರು ತ್ಯಾಗ ಮತ್ತು ಬಲಿದಾನಗಳನ್ನು ಮಾಡಿದ್ದಾರೆ. ಈಗಲೂ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಗಡಿಯಲ್ಲಿ ವೀರ ಯೋಧರು ಅವರ ಮನೆ ಕುಟುಂಬವನ್ನು ಬಿಟ್ಟು ನಮ್ಮ ರಕ್ಷಣೆಗಾಗಿ ಸದಾ ಹೋರಾಡ್ತಾ ಇದ್ದಾರೆ. ಬಲ್ಲವರು ಹೇಳಿದ್ದಾರೆ, ನಮ್ಮ ರಾಷ್ಟ್ರಧ್ವಜವನ್ನು ಹಾರಾಡುವುದು ಕೇವಲ ಗಾಳಿಯಿಂದಲ್ಲ, ಅದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ವೀರಮರಣವನ್ನಪ್ಪಿದ ಮತ್ತು ಈಗ ನಮ್ಮ ರಕ್ಷಣೆ ಗಡಿಯಲ್ಲಿ ಹೋರಾಡಿ ಉಸಿರು ನಿಲ್ಲಿಸಿದಂಥ ಯೋಧರು ಚೆಲ್ಲಿದಂಥ ಉಸಿರಿನಿಂದ ಅಂತ ಹೇಳ್ತಾರೆ. ಇವತ್ತಿನ ಒಂದು ಸನ್ನಿವೇಶದಲ್ಲಿ ಈ ಸಂದರ್ಭದಲ್ಲಿ ನಾವು ಅವರನ್ನೆಲ್ಲ ಒಂದು ಸ್ಮರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಹಾಗೆ ವಿದ್ಯಾರ್ಥಿಗಳಾದ ತಾವೆಲ್ಲರೂ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹಿರಿಯರಿರ್ಬೋದು, ಮಹಾತ್ಮ ಗಾಂಧಿ ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಇವರೆಲ್ಲರ ಆದರ್ಶಗಳನ್ನು ನೀವು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ವಿದ್ಯೆಯನ್ನು ಪಡೆದು ಮುಂದೆ ನೀವು ಈ ದೇಶವನ್ನು ಒಂದು ಸದೃಢ ದೇಶವನ್ನು ಕಟ್ಟುವಲ್ಲಿ ಪ್ರಯತ್ನ ಮಾಡಬೇಕಂತೇಳಿ ಸಂಚಾಲಕರು ರೋಹಿತ್ ಅಶ್ವ ಸ್ವಾತಂತ್ರ್ಯೋತ್ಸವದ ಸಂದೇಶ ಕೊರಿಯರು. ಇವಾಗಲೇ ನಮ್ಮ ಅಧ್ಯಕ್ಷರು ಬಹಳ ಚೆನ್ನಾಗಿ ಹೇಳಿದರು. ನಮ್ಮ ರಾಷ್ಟ್ರ ಪ್ರೇಮ ಇದು ಹೇಗಿರಬೇಕು ಮತ್ತು ನಾವು ಏನಾಗಬೇಕೆಂಬ ಬಗ್ಗೆ ಬಹಳ ಚೆನ್ನಾಗಿ ಅವರು ಮಾತಾಡಿದ್ದಾರೆ. ಸೊ ನಮ್ಮ ಕರ್ತವ್ಯ ಏನು ಅದನ್ನು ನಾವು ಮಾಡಬೇಕಾಗಿದೆ. ನಮ್ಮಲ್ಲಿ ಇಂತಹ ಕಾರ್ಯಕ್ರಮಗಳು ನಡೆಯುವಾಗ ಎಲ್ಲರೂ ಬಂದು ಸೇರಿಕೊಂಡು ಬಹುಶಃ ಶಾಲೆಗಳಲ್ಲಿ ನಡೆಯುವಾಗ ವಿಶೇಷವಾಗಿ ಶಾಲಾ ಮಕ್ಕಳ ಹೆತ್ತವರು ಬರುವಂಥದ್ದು ಬಹಳ ಸಂತೋಷದ ವಿಚಾರ. ಇವತ್ತು ನನಗೆ ಬಹಳ ಖುಷಿ ಆಗ್ತಿದೆ ಏನಂತ ಹೇಳಿದರೆ ನಮ್ಮ ಮಕ್ಕಳ ಹೆತ್ತವರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ. ಪ್ರಪ್ರಥಮವಾಗಿ ನಾನು ನನ್ನ ಸಂಚಾಲಕ ಪರವಾಗಿ ಅವರಿಗೆಲ್ಲ ಒಂದು ವಿಶೇಷವಾದಂತಹ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ವಿರೋಧಿಗಳು ಇದ್ದ ಕಾರಣಕ್ಕೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬರಲಿಕ್ಕೆ ಸಾಧ್ಯ ಆಯಿತು. ಇದೆಲ್ಲ ನಾವು ಇತಿಹಾಸದಲ್ಲಿ ಕಂಡುಕೊಂಡಿದ್ದೇವೆ. ಏನು ವಿರೋಧ ಇದ್ದರೂ ಕೂಡ ರಾಷ್ಟ್ರಕ್ಕೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರದ ಧ್ವಜವನ್ನು ಅರಳಿಸುವಂತಹ ಸಂದರ್ಭಗಳಲ್ಲಿ ನಾವೆಲ್ಲ ಒಟ್ಟಾಗಿರುವಂಥದ್ದು ನಮ್ಮ ಒಗ್ಗಟ್ಟನ್ನು ತೋರಿಸುವಂಥದ್ದು ಅಂತ ನನ್ನ ಭಾವನೆ. ಯಾರು ಬಂದಿಲ್ವೋ ಅವರಿಗೆ ಅದು ಆ ಒಂದು ಭಾವನೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕೆಂಬ ಒಂದು ಶಕ್ತಿ ಅವರಲ್ಲಿ ಆ ಭಾವನೆ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ಏನು ಬಂದಿದ್ದೀರಾ ಈ ಕಾರ್ಯಕ್ರಮಗಳಿಗೆ ಬಹಳ ನನಗೆ ಸಂತೋಷವಾಗ್ತಾ ಇದೆ. ಈ ಮಕ್ಕಳು ಕೂಡ ಈ ಒಂದು ರಾಷ್ಟ್ರ ಪ್ರೇಮವನ್ನ, ರಾಷ್ಟ್ರ ಧ್ವಜವನ್ನ ಗೌರವಿಸುವಂತ ಕೆಲಸವನ್ನ ಕಿರಿಯರಿಂದಲೇ ಅದು ಬೆಳೆಸಿಕೊಳ್ಳುವಂಥದ್ದು. ಅದರೊಟ್ಟಿಗೆ ನಾವು ನಮ್ಮ ಪೋಷಕರು, ನಾವು ಶಿಕ್ಷಕರು ಎಲ್ಲ ಸೇರಿ ಆ ಪ್ರೇಮವನ್ನು ಬೆಳೆಸುವಂಥದ್ದು ಈ ಒಂದು ಕಾರ್ಯಕ್ರಮಗಳಲ್ಲಿ ಅದು ನಡೀತಾ ಇದೆ. ಹಾಗಾಗಿ ಎಲ್ಲರೂ ನಮ್ಮ ದೇಶಕ್ಕಾಗಿ ದುಡಿಯೋಣ, ದೇಶಕ್ಕಾಗಿ, ದೇಶದ ಒಗ್ಗಟ್ಟಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಎನ್ನುತ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. 2023-24ನೇ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿರು ವಿಜೇತರಾಯಿನಗಳಿಗೆ ಈ ಹೊರತು ಇನಾಮ್ಲೇನು ಪ್ರಮಾಣ ಪತ್ರನ ಒಪ್ಪಿಯಾಯಿರು. ಪ್ರತಿ ವರ್ಷವೂ ಪ್ರತಿಭಾ ಕಾರಂಜಿಯನ್ನು ನಡೆಸುತ್ತಿದ್ದು ಮಕ್ಕಳಿಗೆ ಪ್ರೋತ್ಸಾಹವನ್ನ ನೀಡ್ತಾ ಇದೆ. ಈ ನಿಟ್ಟಿನಲ್ಲಿ 2023-24ನೇ ಸಾಲಿನ ಪ್ರತಿಭಾ ಕಾರಂಜಿಯು ಕ್ಲಸ್ಟರ್ ಮಟ್ಟದಲ್ಲಿ ಇತ್ತೀಚೆಗೆ ನಡೆದಿದ್ದು, ಇದರಲ್ಲಿ ನಮ್ಮ ಮಕ್ಕಳು ಕೂಡ ಭಾಗವಹಿಸಿ ಬಹುಮಾನವನ್ನ ಪಡೆದಿರುತ್ತಾರೆ.
విద్యార్థులు స్వాతంత్ర్యోత్సవ బగ్గెట్ భాషణ పద్యాలను పండారు. I wish you all a happy Independence Day. 15th August is a great and glorious day in Indian history. We will celebrate Independence Day of Hindustan. At first, I pay my respects, greetings and homage to all those who laid their lives for the country's independence. I also pay my deep respects to the crores of citizens of India who on the pious occasion of India's independence. I also recall all those martyrs who had sacrificed their lives in Indian struggle for freedom. In fact, I feel proud of the duty, devotion and the sacrifices of the security forces of the country who protect Mother India. The day of Independence Day is a festival when we take a pledge of working for the welfare of Mother India. This national festival inspires us to resolve ourselves to lead a life where our characters get refined, further to dedicate ourselves to the nation. Our each and every activity should be linked to the interest of the nation. Moreover, this festival of freedom can be a festival of inspiration to take India to newer heights. The achievement we celebrate today is a step ahead, an opening of opportunity to the great victories and achievements that await us. Freedom and power bring responsibility, so we have a labor and to work hard to give reality to our dreams. In which everyone should promise to self that I will educate myself and educate others. I'll keep myself and my surroundings neat and clean. I will be true to myself and my nation. I will save water, plant more trees for future generation. At this pious moment, we take the pledge of dedication to India and her people and to the world citizen. We walk together, we move together, we think together, we resolve together and together we take this country forward. Bharat Mata ki Jai. ಗೌರವಾನ್ವಿತ ಅಧ್ಯಕ್ಷರೇ, ಶಾಲೆಯ ಸಂಚಾಲಕರೇ, ಮುಖ್ಯೋಪಾಧ್ಯಾಯರೇ, ಗುರುಗಳೇ ಹಾಗೂ ನನ್ನ ಸಹಪಾಠಿಗಳೇ, ತಮ್ಮೆಲ್ಲರಿಗೂ 77ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಂದು ನಾವಿಲ್ಲಿ ನಮ್ಮ ದೇಶ ಭಾರತದ 77ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ. 1947 ಆಗಸ್ಟ್ 15ರಂದು ಬ್ರಿಟಿಷ್ ಆಳ್ವಿಕೆಯಿಂದ ನಮಗೆ ಸ್ವಾತಂತ್ರ್ಯ ದೊರೆತದ್ದು ನಿಮಗೆ ತಿಳಿದಿದೆ. ಬ್ರಿಟಿಷ್ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಲು ಎಷ್ಟು ಕಷ್ಟ ಎಂದು ಇಲ್ಲಿ ಕುಳಿತುಕೊಳ್ಳುವುದರ ಮೂಲಕ ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಸ್ವಾತಂತ್ರ್ಯದ ನಂತರ ನಾವು ನಮ್ಮ ಎಲ್ಲ ಮೂಲಭೂತ ಹಕ್ಕುಗಳನ್ನು ಪಡೆದುಕೊಂಡಿದ್ದೇವೆ. ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಜವಾಹರಲಾಲ್ ನೆಹರು, ಮಹಾತ್ಮ ಗಾಂಧಿ, ಖುದಿರಾಮ್ ಬೋಸ್ ಅವರು ತಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಯಾಸಪಟ್ಟ ಪ್ರಸಿದ್ಧ ದೇಶಭಕ್ತರು. ಸ್ವಾತಂತ್ರ್ಯದ ನಂತರ ನಮ್ಮ ದೇಶವು ಅಭಿವೃದ್ಧಿಯ ಸರಿಯಾದ ಹಾದಿಯಲ್ಲಿದೆ. ಇಂದು ನಮ್ಮ ದೇಶವು ಪ್ರಪಂಚದಾದ್ಯಂತ ಸುಸ್ಥಾಪಿತ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ನಾಳೆ ಭಾರತದ ನಾಗರಿಕರಾಗಿರುವ ನಾವು ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು. ನಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು ಮತ್ತು ಗುರಿಯನ್ನು ಪಡೆಯಲು ಮತ್ತು ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಲು ಶ್ರಮವಹಿಸಬೇಕು. ನಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಬೇಕು. ವಿದ್ಯಾರ್ಥಿಗಳಾದ ನಾವು ನಮ್ಮ ದೇಶದ ರಕ್ಷಣೆಗೆ ಮತ್ತು ಭದ್ರತೆಗೆ ಪೂರಕವಾಗಿ ವರ್ತಿಸಬೇಕೆಂಬುದು ನಮ್ಮ ಕರ್ತವ್ಯವಾಗಿದೆ. आदरणीय प्रधानाचार्य जी, सभी अध्यापकगण, अभिभावक और मेरे प्यारे दोस्तों, जैसे कि आप सभी जानते ही हैं कि आज हम हमारे भारत का 76वां स्वतंत्र दिवस मनाने की उपलक्ष्य में एकत्रित हुए हैं। सबसे पहले मैं आप सभी को स्वतंत्र दिवस की हार्दिक बधाई देती हूँ। 15 अगस्त भारतवर्ष का राष्ट्रीय पर्व है। 15 अगस्त भारतवर्ष का गर्व और सौभाग्य का दिवस है। भूल न जाना भारत माता का सपूतों का बलिदान। इस दिन के लिए जो हुए थे हंसकर कुर्बान। आज़ादी की खुशियाँ मनाकर लो शपथ है कि बनाएंगे देश भारत को और भी महान। 15 अगस्त भारतवर्ष का राष्ट्रीय पर्व है। भारत देश सन 1947 को ब्रिटिश से मुक्त हुआ और एक स्वतंत्र राष्ट्र बना। तभी से हम भारतवासी इस दिन को स्वतंत्र दिवस के रूप में बहुत ही धूमधाम से मनाते हैं। 15 अगस्त भारतवर्ष का राष्ट्रीय और बहुत ही गर्व का दिन है। Now we can end of this beautiful moment
I request Vijeta of class 9 to propose vote of thanks. Afterwards, cultural program. Also thank our school correspondent, Mr. Rohita Shankar. Thank you, sir. ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಸೇರಿ ಒಂದು ಮುಷ್ಟಿಯು ಲಲಲಲ ಲಲಲಲ ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹಿಮಾಲಯದ ನೆತ್ತಿಯಲ್ಲಿ ಕಾಶ್ಮೀರದ ಭಿತ್ತಿಯಲ್ಲಿ ಅಸ್ಸಾಮಿನ ಕಾಡಿನಲ್ಲಿ ಐದು ನದಿಯ ನಾಡಿನಲ್ಲಿ ಹೊತ್ತಿಯುರಿಯುವ ಬೆಂಕಿಯಾರಿ ತಣ್ಣಗಾಗಲಿ ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ ಹೊತ್ತಿಯುರಿಯುವ ಬೆಂಕಿಯಾರಿ ತಣ್ಣಗಾಗಲಿ ಬಂಜರಲ್ಲೂ ಹಚ್ಚ ಹಸಿರು ಬೆಳೆದು ತೂಗಲಿ ಗಂಗೆ ತಂಗೆ ಕಾವೇರಿಯ ತಬ್ಬಿಕೊಳ್ಳಲಿ ಗಂಗೆ ತಂಗೆ ಕಾವೇರಿಯ ತಬ್ಬಿಕೊಳ್ಳಲಿ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಲಡಕಡೆ ಪಗಡಿಗಳಲ್ಲಿ ಯಂತ್ರಾಲಯ ಗುಡಿಗಳಲ್ಲಿ ಭಕ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಡೆಯುವಲ್ಲಿ ಲಡಕಡೆ ಪಗಡಿಗಳಲ್ಲಿ ಯಂತ್ರಾಲಯ ಗುಡಿಗಳಲ್ಲಿ ಭಕ್ತ ಗೋಧಿ ಬೆಳೆಯುವಲ್ಲಿ ಪ್ರೀತಿಯು ಮೈ ತಡೆಯುವಲ್ಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ತಣ್ಣಗೂಡಲಿ ದುಡಿವ ಹಿಂದೂ ಮುಸಲ್ಮಾನರೊಂದು ಗೂಡಲಿ ಆರದಿರಲಿ ಪ್ರೀತಿ ದೀಪ ತಣ್ಣಗೂಡಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ ಎದೆಯ ಕೊಳೆಗಳನ್ನು ಅಶ್ರುಧಾರೆ ತೊಳೆಯಲಿ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಐದು ಬೆರಳು ಸೇರಿ ಒಂದು ಮುಷ್ಟಿಯು ಲಲಲಲ ಲಲಲಲ ಹಲವು ಮಂದಿ ಸೇರಿ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೊಳಗಲಿ ಮೊಳಗಲಿ ನಾಡಗೀತೆಯು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು ಮೂಡಲಿ ಮೂಡಲಿ ಸುಪ್ರಭಾತವು. Present this speech. Today, as we are gathered here to commemorate the 76th anniversary of India's independence, but historic event, but also paying tribute to the sacrifices, struggles and dreams of countries, individuals who dedicated their lives to secure the freedom we enjoy today. The 15th of August holds a special place in our hearts as it marks the day when India broke freedom from colonial rule and embarked on a journey of self-governance and progress. On this Independence Day, let us pledge to become active participants in shaping the destiny of our nation. Let us commit to being responsible citizens who respect diversity, promote inclusivity, and work towards betterment of all.
As we hoist the tricolor flag today, let it remind of the use of the sacrifices made by those leaders like Mahatma Gandhi, Jawaharlal Nehru, Subhash Chandra Bose, Bhagat Singh, and thousands of freedom fighters who gave India the freedom. Thank you. ओ राजनवे तेरे सांसों पे तोरा सब तन का भी हक ताना देख मुझे यूं मुड़ मुड़ के तेरा मेरा साथ यही तकता ये तेरी जमीन तेरे गुण सही तो सजती संवरती है राजे तेरी इश्क की मैं हकदार नहीं तेरे हीर तो धरती है राजे तेरी मिट्टी में मिल जावा गुल बन के मैं खिल जावा इतनी सी है दिल की आरज़ू तेरी नदियों में बह जावा तेरे खेतों में लहरावा इतनी सी है दिल की आरज़ू अफसोस नहीं जो तेरे लिए सौ दर्द सही महफूज रही तेरी आन सदा चाहे जान मेरी रहे या न रहे ये मेरी जमीन महबूब मेरी नस नस में तेरा इश्क बहे भी का न पड़े कभी रंग तेरा जिस्मों से निकल के गुण कहे इतनी सी है दिल की आरज़ू तेरी नदियों में बह जावा तेरे फसलों में लहरावा इतनी सी है दिल की आरज़ू
मेरा मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। इसकी मिट्टी से बने तेरे मेरे बदन, इसकी धरती तेरे मेरे वास्ते गगन। इसने ही सिखाया हमको जीने का चलन, जीने का चलन। इसके वास्ते निसार है मेरा तन मेरा मन। है वतन है वतन है वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। अपने इस चमन को स्वर्ग हम बनाएंगे, कोना कोना अपने देश का सजाएंगे। जश्न होगा जिंदगी का, होंगे सब मगन होंगे सब मगन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। मेरा मुल्क मेरा देश मेरा ये वतन, शांति का उन्नति का प्यार का चमन। मेरा मुल्क मेरा देश मेरा ये वतन, शांति का उन्नति का प्यार का चमन। इसके वास्ते निसार है मेरा तन मेरा मन। ऐ वतन ऐ वतन ऐ वतन, जाने मन जाने मन जाने मन। ऐ वतन ऐ वतन ऐ वतन, जाने मन जाने ಮೂರ್ವಬೋಯ್ ಮಹಾಸಭಾತ ಸದಸ್ಯರು ಚಿದಾನಂದ ಬೊಕ್ಕ ಮಾತಾ ಸದಸ್ಯರು ಶಿಕ್ಷಕ ವೃಂದದಗಳು ಕಾರ್ಯಕ್ರಮಡು ಪಾಲ್ಪಡೆದಿದ್ದರು.